ಅವರು ತುಳುನಾಡಲ್ಲೇ ಹುಟ್ಟಿ ಇಲ್ಲೇ ವಿದ್ಯಾಭ್ಯಾಸ ಮುಗಿಸಿದ ಅಪ್ಪಟ ತುಳುನಾಡ ಕುವರ. ಸದ್ಯ ಹೊರದೇಶದ ಉದ್ಯಮ ಕ್ಷೇತ್ರವನ್ನ ಆಳ್ತಾ ಇರೋ ಪಕ್ಕಾ ಬಿಸಿನೆಸ್ ಮ್ಯಾನ್. ಅಕ್ಮೆ ಅನ್ನುವ ಸಂಸ್ಥೆಯ ಒಡೆಯ. ಕನ್ನಡ ಹಾಗೂ ತುಳು ಸಿನಿಮಾಗಳನ್ನ ನಿರ್ಮಾಣ ಮಾಡಿದ ಹೆಮ್ಮೆಯೂ ಇವರಿಗಿದೆ. ಯಾರು ಆ ಉದ್ಯಮಿ ಅನ್ನೋ ಕುತೂಹಲ ಹೆಚ್ಚಾಗಿದ್ಯಾ? ಈ ಸ್ಟೋರಿ ನೋಡಿ. ದುಬೈಯ ಖ್ಯಾತ ಉದ್ಯಮಿ, ಕೊಡುಗೈ ದಾನಿ, ಪ್ರಸಿದ್ಧ ಗಾಯಕ ಹಾಗೂ ಚಿತ್ರ ನಿರ್ಮಾಪಕ ಹರೀಶ್ ಶೇರಿಗಾರ್ ಅವರ ಹೆಸರು ಕರಾವಳಿಯ ಜನರಿಗಷ್ಟೇ ಅಲ್ಲ, ಈಗೀಗ ಪೂರ್ಣ ಕನ್ನಡ ನಾಡಿಗೆ ಆವರಿಸಿಕೊಂಡು ಚಿರಪರಿಚಿತವಾಗಿದೆ. ಸರಿಸುಮಾರು 28 ವರ್ಷಗಳ ಹಿಂದೆ ಮಂಗಳೂರಿನಿಂದ ಉದ್ಯೋಗ ಅರಸಿಕೊಂಡು ದೂರದ ದುಬೈ ಸೇರಿಕೊಂಡ ಹರೀಶ್ ಶೇರಿಗಾರ್ ಈಗ ದುಬೈನಲ್ಲಿ ಆಧುನಿಕ ವಿನ್ಯಾಸಗಳನ್ನು ಅಳವಡಿಸಿಕೊಂಡು ನಿರ್ಮಾಣವಾಗುವ ಕಟ್ಟಡಗಳಿಗೆ ಬೇಕಾದ ಅಗತ್ಯ ವಸ್ತುಗಳನ್ನು ಪೂರೈಸುವ ಬೃಹತ್ ಉದ್ಯಮವನ್ನ ಕಟ್ಟಿ ನಿಲ್ಲಿಸಿದ್ದಾರೆ. ಅದರ ಹೆಸರೇ ಅಕ್ಮೆ. ಹುಟ್ಟಿದ ಊರನ್ನ ಬಿಟ್ಟು ದೂರದ ಯಾವುದೋ ದೇಶದಲ್ಲಿ ಸಾಧನೆ ಮಾಡಿ ಸಾರ್ವಜನಿಕ ವಲಯದಲ್ಲಿ ಈ ಮಟ್ಟಿಗೆ ಸಮನ್ವಯ ಸಾಧಿಸಿ ಯಶಸ್ಸು ಕಾಣೋದು ಸುಲಭದ ಮಾತಲ್ಲ. ಈ ಎಲ್ಲ ಸಾಧನೆಗೂ ಅವರೇ ಕಾರಣ ಹೊರತು ಬೇರಾರೂ ಅಲ್ಲ. ಅದು ಅವರ ಶ್ರಮಕ್ಕೆ ಸಿಕ್ಕ ಪ್ರತಿಫಲ. ಹರೀಶ್ ಶೇರಿಗಾರ್ ಅವರ ಮಾತೃಭಾಷೆ ತುಳು, ಆದ್ರೆ ಅವರಿಗೆ ಕನ್ನಡ ಭಾಷೆಯ ಮೇಲೂ ಅಷ್ಟೇ ಅಭಿಮಾನವಿದೆ. ಅದಕ್ಕೆ ಉದಾಹರಣೆ ಕನ್ನಡ ಸಿನಿಮಾ ಕ್ಷೇತ್ರದಲ್ಲಿ ಅವರು ನಿರ್ಮಾಣ ಮಾಡಿದ ಮಾರ್ಚ್ 22, ಯಾನ, ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಮೊದಲಾದ ಸಿನಿಮಾಗಳು. ತುಳುಟು ನನ್ನ ಮಾತೃಭಾಷೆ. ತುಳುಟು ಕನ್ನಡ ತುಂಬ ಮಲ್ಪೊಟ್ಟು ಬಂದಿತ್ತು ನನಗೆ. ಬಟ್ ಅವು ಟೈಮ್ ಕೂಡ್ದು ಗಳಿಗೆ ಬಂದ್ಬರುತ್ತೆ, ಗಳಿಗೆ ಕೂಡು ಬೈದಿತ್ತು ಎಂಗೆ ಎಡ್ಡೆ ಸ್ಕ್ರಿಪ್ಟ್ ತಿಕ್ತಿದ್ದು. ಕನ್ನಡ ಒಂಜಿ ಸಿನಿಮಾ ಮಾರ್ಚ್ 22 ಮಲ್ಪಂಗ ಐತೊಟ್ಟಿಗೆ ಒಂದು ರಡ್ಡು ಸಿನಿಮಾ ಐತೊಟ್ಟಿಗೆ ಬೈದಿನ ಅಂಚದೆ ನಾನು ಕಮಿಟ್ಮೆಂಟ್ ಮಲ್ದಿದ್ದೆ. ಆ ಪಿಕ್ಚರ್ನ ಕಂಪ್ಲೀಟ್ ಮಾಡ್ತೆ ಮಾರ್ಚ್ 22 ಯಾನ ಹೊಟ್ಟೆಗಾಗಿ ಗೇಣು ಬಟ್ಟೆ. ಸೊ ಐತೊಟ್ಟಿಗೆ ಶೂಟಿಂಗ್ ಆಗೋದಿತ್ತು. ಅಂಚದ ಕಮಿಟ್ ಮಾಡ್ತೆ. ಐದು ಬಗ್ಗೆ ನಾನು ಕನ್ನಡಕ್ಕೆ ಫುಲ್ ಸ್ಟಾಪ್ ಮಾಡಿ ನಾನು ಎಂಚಿನ ತುಳುಡು ಬೊಕ್ಕ ತೂಕಾನ್ ಕನ್ನಡ ಅಂಚೆ ಸೂರಜ್ ಶೆಟ್ಟಿ ಇಂಗೆ ಅಪ್ರೋಚ್ ಆದಿತ್ತೇರು. ಸೂರಜ್ ಶೆಟ್ಟಿ ಒಂದು ಎಡ್ಡೆ ಸ್ಕ್ರಿಪ್ಟ್ ಪತ್ತೊಂಬತ್ತೇರು ಇಂಗ್ಲೀಷ್ ಬರ್ಪುಜಿ ಬ್ರೋಪಡು ಸ್ಕ್ರಿಪ್ಟ್ ಅದು ಖುಷಾನ್ ಇಂಕ್ ಡೀಸೆಂಟ್ ಸ್ಕ್ರಿಪ್ಟ್ ವಲ್ಗಾರಿಟಿ ನಾಲೆಜ್ ಸಂಚೆ ಸೂರಜ್ ಬಂಡೆ ವಿಲ್ ಗೋ ಅಡ್ ಒಂದು ಪಿಕ್ಚರ್ ಮಲ್ಪಗ ಎನ್ನೂರು ಕುಡ್ಲ ಮ್ಯಾಂಗ್ಳೂರು ಎನ್ನ ಭಾಷೆ ಯಾನ್ ಪಿಕ್ಚರ್ ಮಲ್ಪನ ಐ ಆಮ್ ಪ್ರೌಡ್. ಐ ಆಮ್ ಪ್ರೊಡ್ಯೂಸಿಂಗ್ ಒಂದು ತುಳು ಮೂವಿ. ಬ್ಯಾಂಗ್ಳೂರು ನಮ್ಮ ಸ್ಟೇಟೇ, ನಮ್ಮನೆ ಭಾಷೆ ಕನ್ನಡ ಪೂರ. ಬಟ್ ಎಂಗೆ ದಾದ ಫೀಲ್ ಅನ್ಪಂಡ ಈ ಸಿನಿಮಾ ಶೂಟಿಂಗ್ ಮಲ್ಪನಾಗ ಐ ಫೀಲ್ ಲೈಕ್ ನಮ್ಮ ಒಂಜಿ ಫ್ಯಾಮಿಲಿ ಪಿಕ್ಚರ್ ಮಲ್ತೊಂದಿತ್ತಿಲ್ಲಕ್ಕನೆ. ಐ ಡೋಂಟ್ ಫೀಲ್ ಲೈಕ್ ಯಾನು ಬೇತಕ್ನೊಟ್ಟಿಗೆ ಒಂಜಿ ಪಿಕ್ಚರ್ ಮಲ್ತೊಂದುಲ್ಲೆ ಒಂದು ಅಂಚದ ಎಂಗೆ ಆತ್ ಡಿಫ್ರೆನ್ಸ್ ಬಚ್ಚಿಜಿ ಈ ಸಿನಿಮಾ ಮಲ್ಪನಾಗ. ಸೊ ಡೆಫಿನೆಟ್ಲಿ ಒಂದು ಜಡ್ಡೆ ಸಿನಿಮಾ ಕೊಡ್ತಾ ಸೊ ಜನಕ್ಕೂ ಗೆಂದವರು ಪಂಡ್ವಿನ 100% ಎಂಗೆ ಶ್ಯೂರಿಟಿ ಉಂಟು. ಸದಾ ಒಂದಿಲ್ಲೊಂದು ಚಟುವಟಿಕೆಯಲ್ಲಿ ನಿರತರಾಗಿರುವ ಹರೀಶ್ ಅವರದ್ದು ಎಂದು ಬತ್ತದ ಉತ್ಸಾಹ. ಅವರ ಮುಖದಲ್ಲಿ ಮಂದಹಾಸ ಯಾವತ್ತಿಗೂ ಮನೆ ಮಾಡಿಕೊಂಡಿರುತ್ತೆ. ದಣಿವಿಗೆ ಅಲ್ಲಿ ಜಾಗವಿಲ್ಲ. ಇಷ್ಟಕ್ಕೆಲ್ಲ ಕಾರಣ ಬೇರಾರೂ ಅಲ್ಲ, ಅವರೇ ಒನ್ ಅಂಡ್ ಓನ್ಲಿ ಶ್ರೀಮತಿ ಶರ್ಮಿಳಾ ಶೇರಿಗಾರ್, ಹರೀಶ್ ಅವರ ಧರ್ಮಪತ್ನಿ. ಮಿಸ್ಟರ್ ಶೇರಿಗಾರ್ ಅವರ ಹೆಜ್ಜೆ ಹೆಜ್ಜೆಯಲ್ಲೂ ಮಿಸೆಸ್ ಶೇರಿಗಾರ್ ಕಾಣಸಿಗ್ತಾರೆ. ಸದ್ಯ ಹರೀಶ್ ಶೇರಿಗಾರ್ ಅವರು ಕೋಸ್ಟಲ್ವುಡ್ನಲ್ಲಿ ಇಂಗ್ಲಿಷ್ ಎಂಕ್ಲೆಗೂ ಬರ್ಪುಜಿ ಬ್ರೋ ಅನ್ನುವ ಹೆಸರಿನ ಸಿನಿಮಾವನ್ನ ನಿರ್ಮಾಣ ಮಾಡ್ತಿದ್ದಾರೆ. ಆ ಸಿನಿಮಾ ಇಡೀ ಚಿತ್ರತಂಡಕ್ಕೆ ಸಿಹಿಯನ್ನೇ ನೀಡಲಿ. ಹಾಗೆ ಹರೀಶ್ ಶೇರಿಗಾರ್ ಅವರ ಕುಟುಂಬಕ್ಕೆ ಇನ್ನು ಮುಂದೆಯೂ ದೇವರ ಅನುಗ್ರಹ ಹೀಗೆ ಇರಲಿ. ಅಕ್ಮೆ ಸಂಸ್ಥೆಯು ಇನ್ನು ಎತ್ತರಕ್ಕೆ ಬೆಳೀಲಿ ಅನ್ನೋದೇ ನಮ್ಮ ಆಶಯ. ನ್ಯೂಸ್ ಬ್ಯೂರೋ, ಕಹಳೆ ನ್ಯೂಸ್, ಪುತ್ತೂರು.